ಪ್ರೀತಿಯ ಸರ್ವಜನರೇ, ನಿಮಗೆಲ್ಲರಿಗೂ ಯೇಸುವಿನ ಶ್ರೀನಾಮದಲ್ಲಿ ವಂದನೆಗಳು ಹಾಗೂ ಶುಭ ಕಾಮನೆಗಳು. ಏಕೆಂದರೆ ಇಂದಿನ ಜಗತ್ತು ಅಥವಾ ಇಂದಿನ ಜನತೆ ಒಂದಲ್ಲ ಒಂದು ರೀತಿಯಲ್ಲಿ ಸಂತೋಷವಿರಬಹುದು, ಕಷ್ಟವಿರಬಹುದು, ದುಃಖ ಇರಬಹುದು, ನೋವಿರಬಹುದು, ನಲಿವಿರಬಹುದು, ದುಮ್ಮಾನಗಳು, ಗಂಡಾಂತರಗಳಿರಬಹುದು. ಆದರೂ ಇವೆಲ್ಲದರಲ್ಲೂ ಸಮಪಾಲು ಅಥವಾ ಸರ್ವಬಾಳೆಲ್ಲರಿಗೂ ಇದ್ದೇ ಇರುತ್ತದೆ. ಹೌದು ಪ್ರಿಯರೇ, ಯಾರೇ ಜೀವನವನ್ನು ತೆಗೆದುಕೊಳ್ಳಿ, ಓರ್ವ ಶ್ರೀಮಂತನ ಜೀವನ ಇರಬಹುದು, ಓರ್ವ ಬಡವನ ಜೀವನ ಇರಬಹುದು, ಎಲ್ಲ ಜೀವನದಲ್ಲೂ ಕಷ್ಟ ಸುಖ ಇದ್ದೇ ಇರುತ್ತದೆ. ಪರಿಶ್ರಮವಿಲ್ಲದೆ ಅಥವಾ ಇನ್ಯಾವುದೇ ರೀತಿಯ ಕಷ್ಟ ನೋವುಗಳು ತೊಂದರೆಗಳಿಲ್ಲದೆ ನಾವು ಸುಖದ ಜೀವನವನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಅಂತೆಯೇ ಎಂದಿನ ಒಂದು ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತಿದೆ ಅಥವಾ ನಮಗೆ ಮುನ್ನೆಚ್ಚರಿಕೆ ಕೊಟ್ಟು ನಡೆಸಲು ಇಂದು ಕರೆ ನೀಡುತ್ತಿದೆ. ಏನೆಂದರೆ, ವಿಶೇಷವಾಗಿ ಪ್ರಭು ಕ್ರಿಸ್ತರಲ್ಲಿ ನಾವು ವಿಶ್ವಾಸವಿಟ್ಟಾಗ ನಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತವೆ. ಹೌದು ಪ್ರಿಯರೇ, ವಿಶೇಷವಾಗಿ ನಾವು ಲೂಕನ ಶುಭ ಸಂದೇಶ ಅಧ್ಯಾಯ 8 ವಚನ 43-44ರಲ್ಲಿ ಹೇಗೆ ಆ ರಕ್ತಸ್ರಾವದಿಂದ ಮಹಿಳೆ 12 ವರ್ಷಗಳ ಕಾಲ ನರಳಿದ್ದಳು, ಬಳಲಿದ್ದಳು. ಅವಳಲ್ಲಿದ್ದ ಎಲ್ಲ ರೀತಿಯ ಸಂಪನ್ಮೂಲಗಳನ್ನು, ಅಂದರೆ ಅವಳಿದ್ದ ಹಣ ಎಲ್ಲವನ್ನು ಅನೇಕ ವೈದ್ಯರಿಗೆ ಖರ್ಚು ಮಾಡಿದಳು. ಆದರೆ ಅವಳು ಎಲ್ಲೂ ಗುಣಮುಖವನ್ನು ಕಾಣಲಿಲ್ಲ, ಸೌಖ್ಯವನ್ನು ಪಡೆಯಲಿಲ್ಲ. ಕೊನೆಯದಾಗಿ ಅವಳು ನಿಜವಾದ, ಅಂದರೆ ಉದ್ಧಾರಕನ ಬಳಿ ಬರುತ್ತಾಳೆ. ಯಾರು ಉದ್ಧಾರಕ? ಪ್ರಭು ಕ್ರಿಸ್ತರ ಬಳಿ. ಆತನ ಬಳಿ ಬಂದು ಆ ಒಂದು ಸೌಖ್ಯವನ್ನು ಕಾಣುತ್ತಾಳೆ. ಹೌದು, ಆತನ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು, ನಾನು ಗುಣ ಹೊಂದಬಲ್ಲೆ ಎಂಬ ಆ ಒಂದು ವಿಶ್ವಾಸ ಅವಳನ್ನು ಗುಣಪಡಿಸುತ್ತದೆ. ಅಷ್ಟೇ ಏಕೆ, ಯೋಹಾನನ ಶುಭ ಸಂದೇಶ ಅಧ್ಯಾಯ 5ರಲ್ಲಿ ನೋಡುತ್ತೇವೆ. ಬೆಸದ ಕೊಳದಲ್ಲಿ ಸುಮಾರು 38 ವರ್ಷಗಳಿಂದ ಕಾಲಿನ ಬಳಲಿದ್ದ ಆ ಒಬ್ಬ ಮನುಷ್ಯ, ಆತನು ಸಹ ಬಳಲಿದ್ದನು. ಅವನನ್ನು ವಿಶೇಷವಾಗಿ ಈ ಪಾಸ್ಕ ಹಬ್ಬಗಳಲ್ಲಿ ಅಥವಾ ಇನ್ನಿತರ ಮಹಾ ಹಬ್ಬಗಳಲ್ಲಿ ಆ ಕೊಳದಲ್ಲಿ ನಿಲ್ಲಿಸಲು ಯಾರು ಮುಂದೆ ಬರುತ್ತಿರಲಿಲ್ಲ. ಆದರೆ ಯೇಸು ಅವನ ದುಸ್ಥಿತಿಯನ್ನು ಕಂಡು ಮನಮರುಗುತ್ತಾರೆ. ನಿನಗೆ ಗುಣವಾಗಲು ಇಚ್ಛೆ ಇದೆ, ಮನಸ್ಸಿದೆ. ಹೌದು ಸ್ವಾಮಿ, ನನಗೆ ಗುಣವಾಗಲು ಇಷ್ಟ, ಆದರೆ ನನ್ನನ್ನು ಈ ಕೊಳದಲ್ಲಿ ಯಾರು ಬರುತ್ತಿಲ್ಲ. ಆತನ ಒಂದು ಪ್ರಾಮಾಣಿಕ, ಒಂದು ಸರಳ ವಿಶ್ವಾಸವನ್ನು ಕೊಂಡು ಅವರನ್ನು ಗುಣಪಡಿಸುತ್ತಾರೆ. ಹೌದು, ಇಂದು ನಮಗೆ ಬೇಕಾಗಿರುವುದು ಅದೇ ಒಂದು ವಿಶ್ವಾಸ ಪ್ರಿಯರೇ. ಏಕೆಂದರೆ ನಾವು ಸಂತೋಷ ಇರಬಹುದು, ನಮಗೆ ಆರೋಗ್ಯ ಇರಬಹುದು, ಅಥವಾ ನಮಗೆ ಎಲ್ಲ ರೀತಿಯ ಸುಖ ಸುಪ್ಪತ್ತಿಗೆ ಸವಲತ್ತುಗಳಿರಬಹುದು. ಆದರೆ ನಾವು ಕಷ್ಟ, ಪರಿಶ್ರಮ, ವಿಶ್ವಾಸದ ಜೀವನ, ದೇವರಲ್ಲಿ ನಂಬಿಕೆ ಇಲ್ಲದೆ ಈ ಯಾವುದನ್ನು ಪಡೆಯಲು ಸಾಧ್ಯವಿಲ್ಲ. ಯಾವಾಗ ನಾವು ದೇವರಲ್ಲಿ ನಂಬಿಕೆ, ವಿಶ್ವಾಸವನ್ನು ಕಳೆದುಕೊಳ್ಳುತ್ತೇವೆ, ಆಗ ನಮಗೆ ಇವೆಲ್ಲವೂ ಮಾಯವಾಗುತ್ತವೆ. ಆರೋಗ್ಯ ಇರುವುದಿಲ್ಲ, ಆನಂದ ಇರುವುದಿಲ್ಲ, ಸಂತೋಷ ಇರುವುದಿಲ್ಲ, ಸುಖ ಇರುವುದಿಲ್ಲ, ಅಥವಾ ಯಾವುದೇ ರೀತಿಯ ಸಂಪನ್ಮೂಲಗಳು ಇರುವುದಿಲ್ಲ. ಆದ್ದರಿಂದ ವಿಶೇಷವಾಗಿ ನಾವು ಪ್ರಭು ಕ್ರಿಸ್ತರಲ್ಲಿ ವಿಶ್ವಾಸವಿಡೋಣ. ನಮ್ಮನ್ನೇ ವಿಶ್ವಾಸದ ಜೀವಿಗಳಾಗಿ ಪರಿವರ್ತಿಸೋಣ. ಮಾತ್ರವಲ್ಲ, ಇಂದು ಈ ಕೊರೋನಾ ಎಂಬ ವೈರಾಣುವಿಗೆ ತುತ್ತಾಗಿ, ಈ ಮಹಾಮಾರಿಗೆ ತುತ್ತಾಗಿ ಬಳಲಿ ಹೋಗಿರುವ, ಈ ಜೀವನವೇ ಬೇಡ, ಈ ದುಡ್ಡೇ ಬೇಡ, ನನಗೆ ಈ ಸಂಪತ್ತೇ ಬೇಡ, ಈ ಒಂದು ಮಹಾಸಿರಿ ಬೇಡ ಎಂಬುದನ್ನು ದೂರ ತಳ್ಳಿರುವ ಎಲ್ಲ ಜನರಿಗೆ ನಾವು ಇಂದು ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ಇವರು ಇಂದು ಈ ಎಲ್ಲ ಲೋಕದ ಸುಖ ಭೋಗಗಳನ್ನು ತ್ಯಜಿಸಿ ತೊರೆದು ಇಂದು ಕ್ರಿಸ್ತನಲ್ಲಿ ಒಂದಾಗಲು ಬಂದಿದ್ದಾರೆ. ದೇವರೇ ಒಬ್ಬರೇ ನನ್ನನ್ನು ಅಥವಾ ನಮ್ಮನ್ನು, ನಮ್ಮ ಕುಟುಂಬವನ್ನು ವಾಸಿ ಮಾಡಲು, ಅಂದರೆ ನಮಗೆ ನಮ್ಮ ಜೀವಕ್ಕೆ ಉಸಿರು ನೀಡಲು ಸಾಧ್ಯ ಎಂಬುದಾಗಿ ನಂಬಿದ್ದಾರೆ. ಆದ್ದರಿಂದ ವಿಶೇಷವಾಗಿ ನಾವು ಅದೇ ವಿಶ್ವಾಸವನ್ನು ವ್ಯಕ್ತಪಡಿಸೋಣ ಹಾಗೂ ವಿಶ್ವಾಸಗಳಾಗಿ ಬದುಕೋಣ. ದಯಾಮಯ ದೇವರು ಹಾಗೂ ನಮ್ಮ ಆತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಪ್ರಭು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಆಮೇಲೆ